ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲೈನ್ಸಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಮಮತಾ ಕೋಟ್ಯಾನ್ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಶಕ್ತಿ ನಗರದಿಂದ ಬರ್ತಾ ಇದ್ದೀರಾ. ಏನು ಇವತ್ತು ಶಕ್ತಿಯುತವಾದಂಥ ಆಹಾರ ಏನಾದರೂ ಮಾಡ್ತಾ ಇದ್ದೀರಾ? ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತೊಂದು ಮೆತ್ತೆ ಸೊಪ್ಪು ಹಾಕಿ ಚಿಕನ್ ಮಾಡುವ ಅಂತ. ಚಿಕನ್ ಮಾಡೋದು ಅತ್ತೆ, ನಾನು ಹೇಳ್ತೇನೆ ಚಿಕನ್ ಐಟಮ್ ಮಾಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಕರಿಬೇವು ಹಾಕಿ ಒಂದು ಚಿಕನ್ ಕಬಾಬ್ ಮಾಡುವ. ಎರಡು ಕೂಡ ಚಿಕನ್ ಡಿಶ್, ನಾನ್ ವೆಜ್ ಡಿಶ್ ಮಾಡ್ತಾ ಇದ್ದೀರಲ್ಲ. ಓಕೆ, ಹಾಗಾದರೆ ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಎರಡು ಕೂಡ ಚಿಕನ್ ಡಿಶ್ ಅಲ್ಲ. ಫಸ್ಟಿಗೆ ಯಾವ ಸೊಪ್ಪು ಇದು ಮಾಡ್ತಾ ಇದ್ದೀರಾ? ಮೆತ್ತೆ ಸೊಪ್ಪು ಹಾಕಿ ಮೆತ್ತೆ ಸೊಪ್ಪಿನ ಚಿಕನ್ ಅಲ್ಲ. ಓಕೆ, ಏನು ಬೇಕು ಫಸ್ಟಿಗೆ? ಕಡಾಯಿ ಬೇಕಲ್ಲ. ಫಸ್ಟಿಗೆ ಕಡಾಯಿ ಕೇಳಿದ್ರಾ? ಒಲೆ ಉರಿಸ್ಬೇಕಾ? ಓಕೆ, ಆಯಿಲ್ ಹಾಕ್ಬೇಕಾ ಹೇಗೆ? ಎಣ್ಣೆ ಬೇಕು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸ್ವಲ್ಪ ಸಾಕು. ಸಾಕಾ? ಅಂದರೆ ಒಗ್ಗರಣೆ ಟೈಪ್ ಮಾಡ್ತಾ ಇದ್ದೀರಾ ಹೇಗೆ? ಅಂದರೆ ಮೊದಲು ಒಂದು ಮೆತ್ತೆ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಲಿಕ್ಕೆ ಉಂಟು. ಯಾಕಂದರೆ ಅದು ಕಹಿ ಅಂಶ ಇದೆಯಲ್ಲ ಮೆತ್ತೆ ಸೊಪ್ಪು. ಹಾಂ, ಹೌದು, ಕಹಿ ಅಂಶ ಹೋಗ್ತೇನೆ ಅಂತ. ಹೌದು, ಎಣ್ಣೆ ಬಿಸಿಯಾಗಿದೆ, ಮೆತ್ತೆ ಸೊಪ್ಪು ಹಾಕ್ತೇನೆ. ಓಕೆ, ಇದನ್ನೊಂದು 2 ನಿಮಿಷ 5 ನಿಮಿಷ ಫ್ರೈ ಮಾಡಿ ತೆಗೆಯುವ. ಜಾಸ್ತಿ ಕಹಿ ಇರುತ್ತಲ್ಲ? ಕಹಿ ಇರ್ತದೆ. ಇದರದ್ದು ಪಲ್ಯ ಮಾಡ್ತಾರೆ, ಮೆತ್ತೆ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾರಲ್ಲ. ಓಕೆ, ಅದು ಕೂಡ ಹೀಗೆ ಫ್ರೈ ಮಾಡ್ಕೊಳ್ಬೇಕು? ಇಲ್ಲ, ಅದನ್ನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ. ಓಕೆ, ಸ್ವಲ್ಪ ಸಾಕು, ಇದು ತೆಗೆಯುವ. ಓಕೆ, ಇದು ಹಾಕ್ಕೊಡ್ದ? ಆಫ್ ಮಾಡಿ. ಓಕೆ, ನೆಕ್ಸ್ಟ್ ಗ್ಯಾಸ್ ಪುನಃ ಒತ್ತಿಸಿ. ಓಕೆ, ಎರಡನೇ ಸಲ ಗ್ಯಾಸು ಉಳಿಸ್ತದೆ ಅಲ್ಲ. ಇದೇ ಹಾಕೋಲ್ಲ, ಇರೋಲ್ಲ, ಹಾಲು ಹಾಕ್ಬೇಕಾ? ಸ್ವಲ್ಪ ಎಣ್ಣೆ. ಓಕೆ, ಸಾಕು. ಸ್ವಲ್ಪ ಮೆಂತ್ಯ ಸೊಪ್ಪಿದು ಪರಿಮಳ ಹಾಗೆ ಹೊಗೆ ಹೊಡಿತುಂಟಲ್ಲ. ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ ಎಲ್ಲ ಓಕೆ, ಒಂದು ಈರುಳ್ಳಿ ತಗೊಂಡಿದ್ದೇನೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಓಕೆ, ಒಂದು 1/4 ಸ್ಪೂನಿನಷ್ಟು. ಹೌದು. ಅದಕ್ಕೆ ಏನು ಟೊಮೆಟೊ ಆ ಥರ ಏನು ಹಾಕ್ಲಿಕ್ಕಿಲ್ಲಲ್ಲ? ಹಾಕ್ಲಿಕ್ಕೆ ಉಂಟು. ಉಂಟು, ಅಂದರೆ ಮೆತ್ತೆ ಸ್ವಲ್ಪ ಕೈ ಬರ್ತದಲ್ಲ, ಟೊಮೆಟೊ ಅದೆಲ್ಲ ಹಾಕುವ, ಸ್ವಲ್ಪ ಕೈ ಅಂಶ ಅಷ್ಟು ಗೊತ್ತಾಗೋದಿಲ್ಲ. ಓಕೆ, ಹಸಿಮೆಣಸಿನಕಾಯಿ ಹಾಕ್ತೇನೆ. ಓಕೆ, ಈ 2 ಹಸಿಮೆಣಸಿನಕಾಯಿ ಅಲ್ಲ. ಶುಂಠಿ ಬೆಳ್ಳುಳ್ಳಿ ಹಾಕಿದಾಗಲೇ ಒಂದು ಫ್ಲೇವರ್ ಬರುತ್ತಲ್ಲ. ಹೌದು. ಕರಿಬೇವು ಹಾಕ್ತಿದ್ದೇನೆ. ಈ ಥರ ಸೊಪ್ಪಿನಲ್ಲೂ ಕೂಡ ಚಿಕನ್ ಐಟಮ್ ಮಾಡ್ಬೋದು ಅಂತ ನೀವೇ ಟ್ರೈ ಮಾಡಿದ ಹೇಗೆ? ನಾನೇ ಟ್ರೈ ಮಾಡಿದ್ದೆ. ಸೊಪ್ಪಿನ ಒಂದು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮೆಂತ್ಯ ಸೊಪ್ಪು. ಅಂದರೆ ಪಲ್ಯ ಮಾಡಿದರೆ ಕೆಲವರಿಗೆ ಇಷ್ಟ, ಕೆಲವರು ತಿನ್ನೋದಿಲ್ಲ ಅಲ್ಲ. ಹೌದು, ಈ ರೀತಿ ಚಿಕನ್ ಹಾಕಿ ಮಾಡಿದರೆ ತಿನ್ನಲೇಬೇಕಲ್ಲ. ಟೊಯಿನಲ್ಲ. ಹೌದು. ಟೊಮೆಟೊ ಹಾಕ್ತಿದ್ದೇನೆ. ಓಕೆ, ಚಿಕನ್ ಕೂಡ ತಿಂದಾಗೆ ಆಗ್ತದೆ, ಸೊಪ್ಪು ಕೂಡ ಹೋಗ್ತದೆ. ಹೌದು ಹೌದು ಹೌದು. ನಾವು ಅಡಿಗೆಯಲ್ಲಿ ಹಾಕು ಕೂಡ ಮಾಡ್ಬೋದಲ್ಲ ನೋಡಿ.
ಮಕ್ಕಳೆಲ್ಲ ತಿನ್ನದಿದ್ದರೆ ಆ ಥರನೂ ಮಾಡ್ಬೋದು. ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ. ಓಕೆ, ಸ್ಲೋ ಉಂಟು, ಜಾಸ್ತಿ ಇಡಲಾ? ಫಾಸ್ಟಿಗೆ. ಓಕೆ, ಪುದೀನ ಸೊಪ್ಪು ಹಾಕ್ತಿದ್ದೇನೆ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹಾಕ್ತಿದ್ದೇನೆ. ಮತ್ತೆ ಸ್ವಲ್ಪ ಮತ್ತೆ ಹಾಂ, ಮೇಲ್ಗಡೆ ಅಲ್ಲ? ಓಕೆ. ಆಲ್ಮೋಸ್ಟ್ ತರಕಾರಿ ಅಡುಗೆಗೆ ಬಳಸುವ ಎಲ್ಲ ಸೊಪ್ಪನ್ನು ಮಿಕ್ಸ್ ಮಾಡಿದ್ರಲ್ಲ? ಹೌದು. ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಾ? ಆಫ್ ಮಾಡಿ. ಸಾಕಾ ಈರುಳ್ಳಿ ಬೆಂದಿದ್ದೆಲ್ಲ? ಅದನ್ನು ತೆಗೆದಿಟ್ಟು ಮತ್ತೆ ಚಿಕನನ್ನು ಬೇಯಿಸ್ಲಿಕ್ಕೆ ಉಂಟು. ಓಕೆ, ಆಫ್ ಮಾಡೋದು ಹಾಗಾದರೆ? ಆಫ್ ಮಾಡಿ. ಓಕೆ, ಅಲ್ಲಿಗೆ ಹಾಕುವ? ಅದಕ್ಕೆ ಸೈಡಲ್ಲಿ ಹಾಕಿ. ಓಕೆ, ಓಕೆ, ಗ್ಯಾಸ್ ಹಚ್ಚಿ. ಓಕೆ. ಇದೇ ಬಣ್ಣೆಲ್ಲ ಯೂಸ್ ಮಾಡೋಲ್ಲ? ಹಾಲು ಹಾಕ್ಬೇಕಾ? ಬೇಡ. ಈಗ ಚಿಕನ್ ಹಾಕ್ತಿದ್ದೇನೆ. ಓಕೆ, ಒಂದು 1/4 ಕಿಲೋ ಅಲ್ಲ? ಹೌದು. ಎಷ್ಟು? ಅರ್ಧ ಕಿಲೋ, 1/4 ಕಿಲೋ ಉಂಟಲ್ಲ? 1/4 kg. ಓಕೆ, ಇದ್ದು ಬೋನ್ ಹಾಕ್ತೀವಿ. ಹೌದು. ಚಿಕನ್ಗೆ ಹೇಗೆ ರೇಟ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ? ಇದಾಗಿದೆ. ಹೌದಲ್ಲ, ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಚಿಕನಿಗೆ ರೇಟ್ ಈಗ? ಹೌದು. ಸ್ಲೋ ಇರಲಿಯಾ? ಸರಿ, ಉಪ್ಪು ಹಾಕ್ತಿದ್ದೇನೆ. ಓಕೆ, ಇದಕ್ಕೆ ಮಸಾಲೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಉಂಟಾ? ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ಚಿಕನ್ ಬೆಂದ ನಂತರ. ಓಕೆ, ಚಿಕನ್ ನೀರು ಕೂಡ ಹಾಗೆ ಬಿಡ್ತಾ ಉಂಟಲ್ಲ? ಹೌದು. ಮುಚ್ಚಳ ಮುಚ್ಚಿ ಸ್ವಲ್ಪ ಚಿಕನ್ ಬೇಯಿ. ಓಕೆ, ಎಷ್ಟು ನಮ್ಮ ಇದೊಂದು 5 ನಿಮಿಷ ಬೇಯಬೇಕಲ್ಲ? ಹೌದು. 5 ಇದು ಬಾಯ್ಲರ್ ಕೋಳಿ ಆದರೆ ಬೇಗ ಬೇಯುತ್ತೆ. ಹೌದು, ಬೇಯಿ. ಓಕೆ, ಇದನ್ನು ಯಾವ ಇದು ಊಟಕ್ಕೆ ಮತ್ತು ಯಾವುದಕ್ಕೆಲ್ಲ ತಿನ್ಬೋದು ಈಗ? ಊಟಕ್ಕೆ, ಹಾಂ, ಚಪಾತಿಗೆ ಟೇಸ್ಟ್. ಪರೋಟಕ್ಕೆಲ್ಲ ಇನ್ನೂ ಚೆನ್ನಾಗಿರುತ್ತಲ್ಲ? ಓಕೆ, ನಾರ್ಮಲ್ ಆಗಿ ನಾವು ಚಿಕನ್ ಅಂತ ಬಂದಾಗ ಏನು ರೊಟ್ಟಿ, ಏನು ಕೋಳಿ ರೊಟ್ಟಿ ಆ ಥರ ಎಲ್ಲ ತಿಂತೇವೆ, ಇಡ್ಲಿ ಜೊತೆಗೆಲ್ಲ ಮ್ಯಾಚ್. ಅದು ಗ್ರೇವಿ ಬೇಕಲ್ಲ? ಹಾಂ, ಅದು ಗ್ರೇವಿ ಬೇಕು. ಇದು ಸ್ವಲ್ಪ ಗಸಿದ ಕಾರಣ ಚಪಾತಿ. ಸ್ವಲ್ಪ ಡ್ರೈ ಆಗಿ ಸ್ವಲ್ಪ. ಹಾಂ, ಮನೆಯಲ್ಲೆಲ್ಲ ನೀವು ನಾನ್ ವೆಜ್ಜೇ ಜಾಸ್ತಿ ಹೇಗೆ? ವೆಜ್ ಕೂಡ ಉಂಟು. ವೆಜ್ ಕೂಡ ಮಾಡ್ತೀರ? ಹೆಚ್ಚಾಗಿ ಮಂಗಳೂರಲ್ಲೇ ಇದ್ದ ಕಾರಣ ನಾನ್ ವೆಜ್ಜೇ ಜಾಸ್ತಿ ಮಾಡ್ತೀರಲ್ಲ? ಓಕೆ, ಹಸ್ಬೆಂಡ್ ಎಲ್ಲ ಅಡುಗೆ ಎಲ್ಲ ಮಾಡೋದೆಲ್ಲ ಉಂಟು ಮನೆಯಲ್ಲಿ? ಹೆಲ್ಪ್ ಮಾಡೋದೆಲ್ಲ? ಇಲ್ಲ. ಚಿಕನ್ ತಂದು ಕೊಡಲಿಕ್ಕೆ ಮಾತ್ರ ಅಲ್ಲ? ಹೌದು. ಓಕೆ, ಒಂದು 2-3 ಸತಿ ನಾವು ನೋಡ್ಕೊಳ್ಬೇಕಲ್ಲ ಬೆಂದಿದೆ ಇಲ್ಲ ಅಂತ. ಸ್ಲೋ ಇಡಲಾ ಸ್ವಲ್ಪ? ಲೋ ಇದೆ. ಓಕೆ, ನನಗೆ ಸ್ವಲ್ಪ ಅರಶಿನ ಕೊಡಿ. ಅರಿಶಿನ ಸ್ವಲ್ಪ ಸಾಕು ಸಾಕು. ಮೆಣಸಿನ ಹುಡಿ. ಮೆಣಸಿನ ಹುಡಿ ಅಲ್ಲ? ರೈಸ್ ಅವರ ಮೆಣಸಿನ ಹುಡಿ ಎಷ್ಟು ಹಾಕಲಿ? ಸ್ವಲ್ಪ 1/4 ಸ್ಪೂನ್. 1/4 ಸ್ಪೂನ್ ಸಾಕಾ? ಹಾಂ, ಅಷ್ಟು ಜಾಸ್ತಿ ಆಗ್ತದೆ. ಸ್ವಲ್ಪ ಸಾಕು 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 ಸಾಕು. ಆಮೇಲೆ ಧನಿಯಾ ಪುಡಿ. ಓಕೆ, ಕೊತ್ತಂಬರಿ ಒಂದು 1/4 ಸ್ಪೂನ್ ಹಾಕಿ. ಸ್ವಲ್ಪ ಸಾಕು. ಸಾಕು ಸಾಕಾ? ಸಾಕು. ಜೀರಿಗೆ ಬೇಕಾ? ಹೌದು, ಸ್ವಲ್ಪ ಸಾಕು. 1/4 ಸ್ಪೂನ್ ಸಾಕಾ? ಸಾಕು. ಗರಂ ಮಸಾಲ ಪುಡಿ ಎಷ್ಟು? 1/4 ಸ್ಪೂನ್. 1/4 ಸ್ಪೂನ್ ಸಾಕಾ? ಸಾಕು. ಆಲ್ಮೋಸ್ಟ್ ಎಲ್ಲ ಮಸಾಲೆ ಯೂಸ್ ಮಾಡಿದ್ವಲ್ಲ? ಹೌದು. ಸಾಕಾಗ್ತದೆ? ಇದಕ್ಕೆ ಆಯಿಲ್ ಮೇಲೆ ಮಿಕ್ಸ್ ಮಾಡಬೇಕಾ? ಆಗ್ತದೆ. ಈಗ ಇದಕ್ಕೆ ಗೇರು ಬೀಜ ಪೇಸ್ಟ್. ಓಕೆ, ಗೇರು ಬೀಜ ನೀರು ಹಾಕಿ ಪೇಸ್ಟ್ ಮಾಡಿ ತಂದೇನೆ. ಓಕೆ. ಹಾಕ್ತೇನೆ. ಓಕೆ, ಗೇರು ಬೀಜನ ಮ್ಯಾಶ್ ಮಾಡಿ ತಂದಿದ್ದಲ್ಲ? ಹೌದು. ಓಕೆ, ನೀರು ಬೇಕಾಗ್ತದಾ? ಸ್ವಲ್ಪ ನೀರು ಕೊಡಿ. ಓಕೆ, ಸಾಕು. ಸಾಕಾಗ್ತದಾ? ಸಾಕು. ನಾವು ಮಸಾಲೆ ಎಲ್ಲ ಹಾಕಿದ್ದೇವಲ್ಲ, ಹೌದು. ಗೇರು ಬೀಜ ಪೇಸ್ಟ್ ಹಾಕಿ ಅದರಲ್ಲಿ ಸ್ವಲ್ಪ ಅದು ಹಾಂ, ಮಸಾಲೆ ಎಲ್ಲ ಹೌದು ಚೆನ್ನಾಗಿ ಬರುತ್ತೆ. ಎಳ್ದುಕೊಳ್ತದೆ. ಹೌದು. ಮತ್ತೆ ಗೇರು ಬೀಜ ಪೇಸ್ಟ್ ಹಾಕಿರೋ ಕಾರಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು, ಹೌದು. ಸ್ವಲ್ಪ ಗಸಿ ಕೂಡ ಒಂಥರ ಮಂದ ಇರುತ್ತಲ್ಲ? ತೆಂಗಿನಕಾಯಿ ಹಾಕದಿದ್ರೆ ಗೇರು ಬೀಜ ಹಾಕಿದರೆ ಕರೆಕ್ಟ್ ಆಗ್ತದೆ. ಮುಚ್ಚಳ ಮುಚ್ತೇನೆ. ಓಕೆ, ಗ್ಯಾಸ್ ಸ್ವಲ್ಪ ಫಾಸ್ಟ್ ಇಡಿ. ಓಕೆ, ಒಂದು 2 ನಿಮಿಷ ಬೆಂದು ಕರೆಕ್ಟ್ ಆಗುತ್ತಲ್ಲ? ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸರಿ ಇದೆ. ನಮ್ಮದು ಸೊಪ್ಪಿನ ಅಂಶ ಇನ್ನು ಹಾಕಬೇಕಂತಲ್ಲ? ಓಕೆ, ಗೇರು ಬೀಜ ಪೇಸ್ಟ್ ಎಲ್ಲ ಹಾಕುವಾಗ ಹಾಂ. ಈ ಸೊಪ್ಪು, ಮಸಾಲೆ. ಕ್ಯಾಪ್ಸಿಕಮ್, ಟೊಮೆಟೊ ಹಾಕುವಾಗ ಮೆತ್ತೆ ಸೊಪ್ಪಿನ ಕೈ ಅಷ್ಟು ಗೊತ್ತಾಗೋದಿಲ್ಲ. ಹಾಂ, ಗೇರು ಬೀಜಕ್ಕೂ ಮ್ಯಾಚಿಂಗ್ ಆಗ್ತದೆ ಅಂತಲ್ಲ? ಓಕೆ, ಆಗಿದೆ ಅಂತ ನೋಡ್ತೇನೆ. ಓಕೆ, ಓಕೆ, ಫುಲ್ ಡ್ರೈ ಆಗಿದೆಲ್ಲ? ಹೌದು. ಓಕೆ, ಇದಕ್ಕೆ ಈಗ ನಾವು ಹುರಿದಿಟ್ಟುಕೊಂಡಂತಹ ಹೌದು. ಆಗ ಫ್ರೈ ಮಾಡಿ ತೆಗೆದದನ್ನು ಹಾಕ್ತೇನೆ. ಓಕೆ,
ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಹೇಳಿದ್ರಲ್ಲ ನಾವು ಉಪ್ಪು ಹಾಕಿದ್ವಿ ಅಲ್ಲ? ಹೌದಾ, ಆಗ ಚಿಕನ್ ಬೇಯಿಸುವಾಗ. ಹಾಂ ಹೌದು. ಆಗಿದೆ ಇದು. ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಮೆಂತ್ಯ ಸೊಪ್ಪಿನ ಚಿಕನ್ ರೆಡಿಯಾಗಿದೆ. ಇನ್ನೂ ಸರ್ವ್ ಮಾಡೋದಲ್ಲ? ಹೌದು. ಆಗಿದೆ ಇದು. ಇದಕ್ಕೆ ಹಾಕ್ತೇನೆ. ಓಕೆ, ಸರ್ವ್ ಮಾಡ್ತಾ ಇದ್ದೀರಲ್ಲ? ಹೌದು. ಘಮ ಘಮ ಬರುತ್ತುಂಟು ಚಿಕನು. ಮೆಂತ್ಯ ಸೊಪ್ಪಿನ ಚಿಕನ್ ರೆಡಿ. ಓಕೆ, ಬಿಸಿ ಬಿಸಿಯಾದಂತಹ ಮೆಂತ್ಯ ಸೊಪ್ಪಿನ ಚಿಕನ್ ಅಲ್ಲ? ನಾರ್ಮಲಾಗಿ ನಾವು ಚಿಕನ್ ಚಿಲ್ಲಿ ಆ ಥರ ಎಲ್ಲ ಕೇಳಿದ್ದೀವಿ. ಮೆಂತ್ಯ ಸೊಪ್ಪಿನ ಚಿಕನ್ ನಿಮ್ಮ ಕೈ ರುಚಿ ಅಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದರೆ. ಓಕೆ, ಮಮತಾ ಅವರು ಸಾಕಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಿಕನ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಮೇಥಿ ಚಿಕನ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಮೆಂತ್ಯ ಸೊಪ್ಪನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಕರಿಬೇವು, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ಬೇಯಿಸಿ. ಇನ್ನೊಂದು ಬಾಣಲೆಯಲ್ಲಿ ಕೋಳಿ ಮಾಂಸಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹುರಿದು ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಗೋಡಂಬಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ತಯಾರಿಸಿದ ಒಗ್ಗರಣೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಮೇಥಿ ಚಿಕನ್ ತಯಾರು. ಓಕೆ, ಮೆಂತ್ಯ ಸೊಪ್ಪಿನ ಚಿಕನ್ ಹೇಗೆ ಮಾಡೋದು ನೋಡಿದ್ರಲ್ಲ? ಸಾಕಾಗಿರುತ್ತೆ. ಈ ಥರ ಎಲ್ಲ ಚಿಕನ್ ಐಟಮ್ ಮಾಡಿದರೆ ಫುಲ್ ಖಾಲಿ ಮಾಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಫ್ಲೋರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಸ್ಪೋರ್ಟ್ಸ್ನ ತೋದಾಲ್, ಸಚಿನ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಮಮತಾ ಅವರು ಆವಾಗಲೇ ಸ್ಪೆಷಲ್ ಆಗಿ ಒಂದು ಸೊಪ್ಪಿನ ಚಿಕನ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಸೊಪ್ಪು ಹಾಕಿ ಇನ್ನೊಂದು ಸ್ಪೆಷಲ್ ಆದಂಥ ರೆಸಿಪಿ ಮಾಡ್ತಾರೆ ಅಂತ ಹೇಳಿದರು. ಏನು ಅಂತ ಅವ್ರ ಜೊತೆ. ಎಸ್ ಮ್ಯಾಮ್, ಇವಾಗ ಯಾವ ಸೊಪ್ಪು ಹಾಕಿ ಚಿಕನ್ ಮಾಡ್ತಿದ್ದೆ? ಕರಿಬೇವು ಚಿಕನ್. ಕರಿಬೇವು ಚಿಕನ್ ಅಲ್ಲ, ಚಿಕನ್ ಕಬಾಬಾ? ಹೌದು. ಓಕೆ, ಕಬಾಬ್ ಹಾಗಾದ್ರೆ ಇದು. ಓಕೆ, ಏನು ಮಾಡುವ ಫಸ್ಟ್? ಈಗ ಫಸ್ಟ್ ಮಿಕ್ಸಿ ಬೌಲ್ ಕೊಡಿ. ಮಿಕ್ಸಿ ಬೇಕಾ? ಓಕೆ, ಮಿಕ್ಸಿ ಅಂತ ರೆಡಿ ಇದೆ. ಈಗ ಕರಿಬೇವು ಚಿಕನ್ ಕಬಾಬ್ ಅಲ್ಲ? ಹೌದು. ಕರಿಬೇವು ಹಾಕ್ತಿದ್ದೀನಿ. ಫಸ್ಟಿಗೆ ಕರಿಬೇವು ಒಂದು ಸ್ಪೂನ್ ಕೊಡಿ. ಈಗ ಖಾರಕ್ಕೆ ಅನುಸಾರವಾಗಿ ನಾವು ಚಿಕನ್ ಎಷ್ಟು ತಗೊಂಡ್ರೆ ಅಷ್ಟು ಹಸಿಮೆಣಸಿನಕಾಯಿ. ಓಕೆ, ಚಿಕ್ಕ ಚಿಕ್ಕ ಮೆಣಸು ಹಾಕಿದ್ರೆ ಭಯಂಕರ ಖಾರ ಇರ್ಬೋದಲ್ಲ? ಹೌದು, ನಾನು 4 ಹಾಕ್ತೇನೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ. ಓಕೆ, ಶುಂಠಿ ಅಷ್ಟು ದೊಡ್ಡದು ಬೇಕಾಗ್ತದಾ? ಹೌದು. ಕಟ್ ಮಾಡಬೇಕಾ ಹೇಗೆ ಶುಂಠಿ? ಬೇಡ, ರನ್ ಆಗ್ತದೆ ಅಲ್ಲ. ಓಕೆ, ಸ್ವಲ್ಪ ನೀರು ಸ್ವಲ್ಪ ಹಾಕಿ ರನ್ ಮಾಡಿ. ತುಂಬ ಬೇಡ. ಓಕೆ, ಸಾಕು. ಸಾಕಾ? ಓಕೆ, ಪೇಸ್ಟ್ ಅಂತೂ ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ? ಹೌದು. ಓಕೆ, ಸಾಕಾಗ್ತದಲ್ಲ ಅಷ್ಟು? ಹೌದು. ಈಗ ಇದಕ್ಕೆ ಅಕ್ಕಿ ಹುಡಿ. ಅಕ್ಕಿ ಹುಡಿ ಅಲ್ಲ? ಓಕೆ, ಒಂದು ಅರ್ಧ ಸ್ಪೂನ್ ಅಷ್ಟು. ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹುಡಿ. ಕಡಲೆ ಹಿಟ್ಟ? ಹೌದು, ಒಂದು ಅರ್ಧ ಸ್ಪೂನ್ ಕಡಲೆ ಹುಡಿ. ಓಕೆ, ಕಾರ್ನ್ಫ್ಲೋರ್ ಹಾಕ್ತೇನೆ. ಓಕೆ, ಅರ್ಧ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, 2 ಚಿಟಿಕೆ, ಅರ್ಧ ಸ್ಪೂನ್, 1/4 ಸ್ಪೂನ್ ಅಲ್ಲ? ಹೌದು. ಓಕೆ, ಒಂದು ಮೊಟ್ಟೆ. ಒಂದು ಮೊಟ್ಟೆ ಅಲ್ಲ? ಓಕೆ, ಮೊಟ್ಟೆನ ಆಲ್ರೆಡಿ ನೀವು ಹೊಡೆದಿಟ್ಕೊಂಡಿದ್ದೀರ? ಹೌದು. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು.
ಲಿಂಬೆ ರಸ ಲಿಂಬೆ ರಸ ಅಲ್ಲ ಹುಳಿಗೆಲ್ಲ. ಈಗ ಕಲಸಿ Okay. ಮತ್ತು ಚಿಕನ್ ಹಾಕಿ. ಓಕೆ, ಕೈಯಲ್ಲಿ ಕಳಿಸ್ತಿದ್ದೀರಾ? ಹೌದು. ಓಕೆ. ಸ್ವಲ್ಪ ಅರಶಿನ ಕೊಡಿ. ಅರಿಶಿನ ಪುಡಿ, ರೈಸ್ ಅವರ ಅರಿಶಿನ ಪುಡಿ ಎಲ್ಲ ಎಷ್ಟು? ಸ್ವಲ್ಪ 1/4 ಸ್ಪೂನ್ ಸಾಕಾ? ಸಾಕು. ಸ್ವಲ್ಪ ಒಂದು 1/4 ಸ್ಪೂನ್ ಗರಂ ಮಸಾಲ ಪುಡಿ. ಗರಂ ಮಸಾಲೆ ಎಲ್ಲ ಸ್ವಲ್ಪ 1/4 ಸ್ಪೂನ್ ಸಾಕು ಸಾಕು ಸಾಕಾ? ಸಾಕು. ಬೇರೆ ಯಾವ ಹೆಸರು ಬೇಡಲ್ಲ? ಬೇಡ ಬೇಡ. ಆಯಿಲ್ ಬಿಸಿ ಇಡುವ? ಹಾಂ ಇಡಿ. ಓಕೆ. ಆಯಿಲಿಗೆ ಬಿಸಿಗೆ ಬಾಣಲೆ ಇಡಬೇಕಲ್ಲ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಚಿಕನ್ ಹಾಕ್ತಿದ್ದೇನೆ. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಹೌದು. ಓಕೆ. ಮಸಾಲೆ ಸ್ವಲ್ಪ ಗಟ್ಟಿಯೇ ಬೇಕಲ್ಲ? ಹೌದು, ಅದಕ್ಕೆ. ನೀರು ಹಾಕಬಾರ್ದು. ಓಕೆ. ಮತ್ತೆ ಪುನಃ ನಾವು ಕಬಾಬ್ ಹಾಕೋ ಮುಂಚೆ ಹಾಂ. ಪುನಃ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಹಾಕುವಾಗ ಹಾಕ್ಲಿಕ್ಕೆ ಉಂಟು. ಓಕೆ ಓಕೆ. ಮನೇಲಿ ಆದರೆ ಅರ್ಧ ಗಂಟೆ 1 ಗಂಟೆ ಇಡ್ಬೋದು. ಇಲ್ಲಿಗ ಟೈಮ್ ಇಲ್ಲ ಅಲ್ಲ? ಟೈಮ್ ಇಲ್ಲ. ಹೌದು, ಮನೇಲಾದರೆ ರೆಡಿ ಮಾಡಿ ಇಟ್ಟರೆ ಪುಡ್ಸೋತಲ್ಲಿ ಬಂದು ಊಟಕ್ಕಾಗ ಹೊರಗೆ ಹಾಕಿ ಕಬಾಬ್ ಮಾಡಿ ತಿನ್ಬೋದಲ್ಲ. ಇನ್ನೇನು ಎಣ್ಣೆ ಬಿಸಿಯಾದ ನಂತರ ಕಬಾಬ್ ಹಾಕೋ ಹೇಳುವಾಗ ಹಾಂ. ಸ್ವಲ್ಪ ಕಾರ್ನ್ಫ್ಲೋರ್ ಅರ್ಧ ಸ್ಪೂನ್ ಅಷ್ಟು ಹಾಕಿ ಮತ್ತೆ ಎಣ್ಣೆಯಲ್ಲಿ ಬಿಡೋದು. ಓಕೆ ಓಕೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತೇನೆ. ಕೈಯಲ್ಲೇ ಕಲಸಿ ಹಾಕ್ತೇನೆ. ಓಕೆ. ಓಕೆ, ಹಾಕ್ತಿದ್ದೇನೆ. ಓಕೆ. ನಾರ್ಮಲ್ ಕಬಾಬಿಗೂ ಈ ಕಬಾಬಿಗೂ ಏನು ಟೇಸ್ಟ್ ಅಂದರೆ ಡಿಫ್ರೆಂಟ್ ಏನು ಗೊತ್ತಾಗ್ತದೆ? ಈಗ ನಾವು ನಾರ್ಮಲ್ ಕಬಾಬ್ ಅಂದರೆ ಕಬಾಬ್ ಹುಡಿ ತರ್ತಾರೆ, ರಪ್ಪ ಮಿಕ್ಸ್ ಮಾಡಿದ್ವಿ. ಇದಕ್ಕಾದರೆ ಟೇಸ್ಟ್ ಹೇಗೆ ಸಿಗುತ್ತೆ? ಹಾಗೆ ಅಂದರೆ ಕರಿಬೇವು ಕೊತ್ತಂಬರಿ ಸೊಪ್ಪೆಲ್ಲ ಫ್ಲೇವರ್ ಆಗಿ ಬಾಯಿಗೆ ಸಿಗುತ್ತಲ್ಲ. ಈ ನಾರ್ಮಲ್ ಕಬಾಬಿಂದ ಈ ಥರ ಸ್ಪೆಷಲ್ ಆಗಿ ಹೆಲ್ದಿ ಕಬಾಬ್ ಅಂತ ಹೆಲ್ದಿ ಹೇಳ್ಬೋದು. ಕಬಾಬ್ ಅಂತ ಹೇಳ್ಬೋದು. ಚಿಕನ್ನೇ ಒಂಥರ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಈ ಥರ ಕಬಾಬ್ ಎಲ್ಲ ಮಾಡಿದ್ದು ಸೊಪ್ಪಿನ ಅಂಶ ಕೂಡ ಜೊತೆಗೆ ಸಿಗುತ್ತೆ ಅಂತಲ್ಲ. ಆಗಿದೆ ಇದು. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ? ಹೌದು. ಓಕೆ. ಇನ್ನೇನು ಕಬಾಬ್ ತೆಗಿಬೇಕನ್ನೋಷ್ಟು ಸ್ವಲ್ಪ ಕರಿಬೇವು ಹಾಕಿ ಮೇಲ್ಗಡೆಯಿಂದ? ಹೌದು. ಓಕೆ. ಅದು ಏನು ಆಯಿಲ್ ಸುಮ್ಮನೆ ಹಾಗೆ ಬಿಡೋದು ಬೇಡ ಅಂತೇಳಿ ಕರಿಬೇವು ಹಾಕೋದಾ ಅಥವಾ? ಅಲ್ಲ, ಕರಿಬೇವು ಚಿಕನ್ ಅಲ್ಲ. ಓಕೆ, ಅದಕ್ಕೆ ಹೌದು. ಮೇಲ್ಗಡೆ ಕಾಣಲಿ ಅಂತ ಅದು ಕೂಡ ಹಾಕ್ತಿದ್ದಾರೆ. ಓಕೆ. ಅದರಲ್ಲಿ ಕರಿಬೇವು ಕೂಡ ಫ್ಲೇವರ್. ಹೌದು ಹೌದು, ಚೆನ್ನಾಗಿದೆ. ಓಕೆ. ತೆಗಿತೇನೆ ಇದು. ಓಕೆ. ಆಫ್ ಮಾಡೋದಲ್ಲ? ಓಕೆ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಹೌದು. ಕರಿಬೇವಿನ ಚಿಕನ್ ಕಬಾಬ್ ರೆಡಿ. ಬಿಸಿ ಬಿಸಿಯಾದಂಥ ಕರಿಬೇವು ಚಿಕನ್ ಕಬಾಬ್ ಅಲ್ಲ, ಸಾಕಲಾಗಿದೆ. ಅದರ ಮೇಲೆ ಕರಿಬೇವು ಕೂಡ ಹಾಗೆ ಆಯಿಲಲ್ಲಿ ಕರೆದು ಹಾಕಿದ್ರಲ್ಲ, ಸಾಕಲಾಗಿರುತ್ತೆ. ನಾರ್ಮಲ್ ಆಗಿ ನಾವು ಕಬಾಬ್ ತಿಂತೀವಿ, ಈ ಥರ ಕರಿಬೇವಿನ ಸೊಪ್ಪಿನ ಕಬಾಬ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನೀವು ಹೇಳೋದಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದರೆ? ಓಕೆ, ಮಮತಾ ಅವರು ಸಾಕಾಗಿರುವಂತಹ ಕರಿಬೇವಿನ ಚಿಕನ್ ಕಬಾಬ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಘಮ ಘಮ ಅಂತ ಮುಗಿ ಹೊಡಿತಂತು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕರಿಬೇವು ಚಿಕನ್ ಕಬಾಬ್ ತಯಾರಿಸುವ ವಿಧಾನ. ಮೊದಲು ಕರಿಬೇವು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟು, ಅರ್ಧ ಚಮಚ ಕಡಲೆ ಹಿಟ್ಟು, 2 ಚಮಚದಷ್ಟು ಕಾರ್ನ್ಫ್ಲೋರ್, ರುಚಿಗೆ ಅನುಸಾರವಾಗಿ ಉಪ್ಪು, ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಕೋಳಿ ಮಾಂಸ ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಾಯಲ್ಲಿ ನೀರೂರಿಸುವ
ಕರಿಬೇವು ಚಿಕನ್ ಕಬಾಬ್ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, 2 ಅಡುಗೆ ರೆಡಿಯಾಗಿದೆ. ನೀವು ಸ್ವಲ್ಪ ಮುಂದೆ ಬರಬೇಕು. ಈಗ ಗಮ್ಮತ್ತು ತಿನ್ನಲಿಕ್ಕೆ ಮಾತ್ರ ಬರ್ತಿರೋದಲ್ಲ. ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ನಿಮ್ಗೆ ಯಾವ್ದು ಬೇಕಾದ್ರು. ಓಕೆ, ಕಬಾಬ್ ಆಮೇಲೆ ನೋಡುವಲ್ಲ. ಫಸ್ಟಿಗೆ ಚಿಕನ್. ಇದು ಯಾವ ಚಿಕನ್ ಹೇಳಿದ್ದು ನೀವು? ಮೆತ್ತೆ ಸೊಪ್ಪಿನ ಚಿಕನ್. ಮೆತ್ತೆ ಸೊಪ್ಪಿನ ಚಿಕನ್ ಅಲ್ಲ, ತಗೊಳ್ಳಿ ನೀವು ಕೂಡ. ಸಾಗುಂಟು ಮೆಂತೆ ಫ್ಲೇವರ್ ಆಗಿ ಬಾಯಿಗೆ ಬರ್ತಾ ಉಂಟಲ್ಲ. ಇದರ ಜೊತೆ ಊಟಕ್ಕೆಲ್ಲ ಇದು ಮ್ಯಾಚಿಂಗ್ ಅಲ್ಲ. ವೈಟ್ ರೈಸ್ ಎಲ್ಲ ಇದ್ದರೆ ಗಾಮದು ಫುಲ್ ಕಾಲ್ ಮಾಡ್ಬೋದು. ಇನ್ನೊಂದು ಕಬಾಬ್ ಅಲ್ಲ, ಇದು ಕರಿಬೇವಿನ ಕಬಾಬ್ ಅಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಬಿಸಿ ಬಿಸಿ ಉಂಟು. ಹೇಗಿದೆ? ಸಾಗುಂಟು. ಇದರಲ್ಲಿ ಕರಿಬೇವಿನ ಕಬಾಬ್ ಅಂತೂ ಹೇಳಿ ಮಾಡಿಸಿದ್ದು ಪಕ್ಕ. ಅಂದರೆ ನಾರ್ಮಲ್ ನಾವು ಕಬಾಬ್ ತಿನ್ನೋದಕ್ಕಿಂತ ಈ ಥರದ ಕರಿಬೇವಿನ ಕಬಾಬ್ ಮಾಡಿ ತಿಂದರೆ ಸಾಕಾಗಿ ಟೇಸ್ಟ್ ಬರ್ತದೆ. ಟೇಸ್ಟ್ ನೋಡಿ ನೀವು ಕೂಡ. ಗೊತ್ತಾಗ್ತದೆ ಕರಿಬೇವು ಕಬಾಬ್ ಅಂತ? ಇಲ್ಲ, ಅಂದರೆ ನಾರ್ಮಲ್ ಆಗಿ ನಾವು ಕಬಾಬ್ ಅಂತ ಹೇಳಿದಾಗ ಕಬಾಬ್ ಹುಡಿಯೇ ಯೂಸ್ ಮಾಡೋದಲ್ಲ. ಆದರೆ ಈ ಥರ ಸೊಪ್ಪು ಮಾಡಿದಾಗ ಸ್ವಲ್ಪ ಟೇಸ್ಟ್ ಗೊತ್ತಾಗ್ತದೆ, ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಗಮ್ಮತ್ತಿರುತ್ತೆ. ಓಕೆ, 2 ಡಿಶ್ ಕೂಡ ಸಾಕಾಗಿತ್ತು. ಅದರಲ್ಲಿ 2 ಕೂಡ ನೀವು ನಾನ್ ವೆಜ್ಜೇ ಮಾಡಿದ್ರಿ ಇವತ್ತು. ಅದರಲ್ಲಿ ಕರಿಬೇವಿನ ಕಬಾಬ್ ಅಂತೂ ಫುಲ್ ಖಾಲಿ ಮಾಡ್ಬೋದು. ಮತ್ತು ಮೆಂತ್ಯ ಸೊಪ್ಪು ಕೂಡ ನಾರ್ಮಲ್ ಆಗಿ ಸೊಪ್ಪು ತಿನ್ನೋದವರಿಗೆ ಈ ಥರ ಸೊಪ್ಪು ಹಾಕಿ ಒಂದು ಚಿಕನ್ ರೆಸಿಪಿ ಮಾಡ್ಬೋದಲ್ಲ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ ನಿಮಗೆ? ಖುಷಿ ಆಯಿತು. ಓಕೆ, ನಮಗೂ ಕೂಡ 2 ಡಿಶ್ ಮಾಡಿ. ಅಂದರೆ ನಮ್ಮ ವೀಕ್ಷಕರಿಗೂ ಕೂಡ ನೀವು ಸ್ಪೆಷಲ್ಲಾಗಿ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಮಮತಾ ಕೋಟೆನವರು ಸಾಕಾಗಿರುವಂತಹ ಚಿಕನ್ ರೆಸಿಪಿ ಮಾಡಿದ್ದಾರೆ. ಒಂದು ಮೆಂತ್ಯ ಸೊಪ್ಪಿನ ಏನು ಚಿಕನ್ ರೆಸಿಪಿ, ಇನ್ನೊಂದು ಕರಿಬೇವಿನ ಕಬಾಬ್. 2 ಕೂಡ ಸಾಕಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.